ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಹೈಕೋರ್ಟ್ ವಕೀಲರಾದ ಹರಿರಾಮ್ ಎ ಇವರ 47ನೇ ಹುಟ್ಟುಹಬ್ಬವನ್ನು ತುಮಕೂರು ಜಿಲ್ಲಾ ಮುಖಂಡರಾದ ಕಿಂಚರಾಯ ಚಿಕ್ಕತಿಮ್ಮನಹಟ್ಟಿ ಇವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಪಾವಗಡದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಇದೇ ವೇಳೆ 26 ಮಂದಿ ಬಿಪಿಎಸ್ ಕಾರ್ಯಕರ್ತರು ರಕ್ತದಾನ ಮಾಡಿದರು ಹಾಗೂ ಸರ್ಕಾರಿ ಸಾರ್ವಜನಿಕರ ಆಸ್ಪತ್ರೆಯ 100ಕ್ಕೂ ಹೆಚ್ಚು ಒಳ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಿಸಲಾಯಿತು. ದೊಡ್ಡಹಳ್ಳಿ ಗ್ರಾಮಕ್ಕೆ ಹರಿರಾಮ್ ಹಾಗೂ ಕಾರ್ಯಕರ್ತರು ಭೇಟಿ ನೀಡಿದಾಗ ಅಲ್ಲಿನ ಜನ ಸ್ವಾಗತ ಮಾಡಿದರು. ಬಳಿಕ ಹರಿಹರಪುರ ಗ್ರಾಮದಲ್ಲಿ ಮಹಾತ್ಮ ಜ್ಯೋತಿಬಾ ಫುಲೆ ಸಂಜೆ ಪಾಠ ಶಾಲೆಯ 20 ಮಂದಿ ವಿದ್ಯಾರ್ಥಿಗಳಿಗೆ ಬ್ಯಾಗ್ ವಿತರಿಸಲಾಯಿತು. 4 ಗ್ರಾಮ ಪಂಚಾಯತಿಗೆ ಸೇರಿದ 15 ಜನ ವಿಕಲಚೇತನ ಮಕ್ಕಳಿಗೆ ಬ್ಯಾಗ್ ಅನ್ನು ವಿತರಿಸಿ ಅವರ ಶಿಕ್ಷಣಕ್ಕೆ ಬೆಂಬಲ ನೀಡಲಾಯಿತು. ಬಿಪಿಎಸ್ ಕಾರ್ಯಕರ್ತರ ಪರಿಶ್ರಮದಿಂದ ಗ್ರಾಮಸ್ಥರಿಗೆ ಸರ್ಕಾರದಿಂದ ದೊರೆತ ಶಾಸನ ಪತ್ರವನ್ನು 8 ಜನರಿಗೆ ನೀಡಲಾಯಿತು. ಚಿಕ್ಕತಿಮ್ಮನಹಟ್ಟಿ ಗ್ರಾಮದಲ್ಲಿ ಕೂಡ ಬಡ ವಿದ್ಯಾರ್ಥಿ ಮಕ್ಕಳಿಗೆ ಬ್ಯಾಗ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನನ್ ಕನ್ನಡ ಚಲನಚಿತ್ರ ನಿರ್ದೇಶಕರು, ಬಿಪಿಎಸ್ ಮುಖಂಡರಾದ ನ್ಯಾಯದಗುಂಟೆ ಗ್ರಾಮದ ಶಿವಕುಮಾರ್, ವೀರಭದ್ರ ಮಹಾಲಿಂಗ, ಚಂದ್ರು, ನಾಗಲಪುರ ಗ್ರಾಮದ ಶಂಕರ್, ದೊಡ್ಡಹಳ್ಳಿ ಗ್ರಾಮದ ಬಿಪಿಎಸ್ ಕಾರ್ಯಕರ್ತ ನಾಗೇಂದ್ರ, ಹನುಮಂತರಾಯಪ್ಪ, ಹರಿಹರಪುರ ಪೋಷಕರು ಎಚ್ಡಿ ಈರಣ್ಣ, ತಾಲೂಕು ಸಂಯೋಜಕ ನಾಗರಾಜ್, ಓಂಕಾರ ಆರ್ಸ್, ನರಸಿಂಹಪ್ಪ ಪಳವಳ್ಳಿ, ಮಂಗಳವಾಡ ಗ್ರಾಮದ ದೊಡ್ಡ ತಿಮ್ಮಯ್ಯ, ಲೋಕೇಶ ತಿಮ್ಮಯ್ಯ, ಹನುಮಂತರಾಯ ಸೇರಿದಂತೆ ಇನ್ನೂ ಅನೇಕ ಬಿಪಿಎಸ್ ಕಾರ್ಯಕರ್ತರು ಹಾಗೂ ತಾಲೂಕಿನ ಹರಿರಾಮ್ ಬಳಗದವರು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ. ಪಾವಗಡ ತಾಲೂಕಿನಲ್ಲಿ ಭಾರತೀಯ ಪರಿವರ್ತನಾ ಸಂಘದ ವತಿಯಿಂದ ಈ ದಿನ ನಮ್ಮ ಗುರುಗಳು ಹಾಗೂ ಮಾರ್ಗದರ್ಶಕರು ಭಾರತೀಯ ಪರಿವರ್ತನಾ ಸಂಘದ ರಾಜ್ಯಾಧ್ಯಕ್ಷರ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಬೆಂಗಳೂರಿನಲ್ಲಿ ಆಚರಣೆ ಮಾಡ್ಕೊಂಡಿದ್ದೆವು. ಈ ಬಾರಿ ವಿಶೇಷವಾಗಿ ನಮ್ಮ ಬಡ ತಾಲೂಕಿನಲ್ಲಿ ಒಂದು, ಯಾಕಂದರೆ ನಾವು ಸಂಘಟನೆಯನ್ನು ಶುರು ಮಾಡಿರೋದು ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದಷ್ಟು ನಮ್ಮ ಎಲ್ಲ ಕಮ್ಯುನಿಟಿ, ಎಲ್ಲ ಸಮುದಾಯದ ಯುವಕರನ್ನು ಜಾಗೃತರನ್ನಾಗಿ ಮಾಡ್ಕೊಂಡು ಶಿಕ್ಷಣವಂತರನ್ನಾಗಿ ಮಾಡಿಕೊಂಡು ಹೆಚ್ಚಿನದಲ್ಲಿ ಇವಾಗ ಶಿಕ್ಷಣಕ್ಕೆ ಭಾಳಷ್ಟು ಹಿಂದೆ ಬಿದ್ದಿದೆ ಪಾವಗಡ ತಾಲೂಕು. ಹಾಗಾಗಿ ನಾವು ಈ ಹುಟ್ಟುಹಬ್ಬವನ್ನು ವಿಶೇಷವಾಗಿ ರಕ್ತದಾನ ಮಾಡೋದ್ರ ಮುಖಾಂತರ ಮತ್ತು ಹಾಸ್ಪಿಟಲಲ್ಲಿ ಒಂದಷ್ಟು ಹಣ್ಣು ಹಂಪಲುಗಳು ಬ್ರೆಡ್ ಕೊಡೋ ಮುಖಾಂತರ ಅದಕ್ಕಿಂತ ಹೆಚ್ಚಿನದಾಗಿ ಶಿಕ್ಷಣಕ್ಕೆ ಒತ್ತು ಕೊಡುವಂತಹ ಒಂದು 4-5 ಪಂಚಾಯತಿನಲ್ಲಿ ವಿಶೇಷವಾಗಿ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಎಲ್ಲ ಸಮುದಾಯದವರು, ಅದರಲ್ಲಿ ಓನ್ಲಿ SC/ST ಅಲ್ಲ, ಎಲ್ಲ ಸಮುದಾಯದ ಒಂದಷ್ಟು ಬಡ ವಿದ್ಯಾರ್ಥಿಗಳಿಗೆ, ಅಂಗವಿಕಲರಿಗೆ ಒಂದಷ್ಟು ನಾವು ಒಂದು 65 ಜನಕ್ಕೂ ಹೆಚ್ಚಿನ ಒಂದು ನೋಟ್ ಪುಸ್ತಕ ಮತ್ತು ಬ್ಯಾಗ್ಗಳನ್ನು ವಿತರಣೆ ಮಾಡಿಕೊಂಡು ಮುಂದಿನ ಸಾರ್ ಅವರ ಮಾರ್ಗದರ್ಶನದಲ್ಲಿ ಯಾವ ರೀತಿ ಸಮಾಜ ನಿರ್ಮಾಣ ಮಾಡಬೇಕು, ನಮ್ಮ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯರ್, ಫುಲೆ, ಕುವೆಂಪು ಅವರ ಆದರ್ಶಗಳನ್ನ ಇಟ್ಕೊಂಡು ಸಾರ್ನ ಮಾರ್ಗದರ್ಶನದಲ್ಲಿ ನಾವು ಒಂದು ಕೆಲಸನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ. ಪಾವಗಡದ ನಮ್ಮ ಎಲ್ಲ ಸ್ನೇಹಿತರು, ಇನ್ನು ಭಾರತೀಯ ಪರಿವರ್ತನಾ ಸಂಘದ ಸ್ನೇಹಿತರಿದ್ದಾರೆ. ಅವರಿವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಅದರ ಮುಖಾಂತರ ಇವತ್ತು ರಕ್ತದಾನದ ಶಿಬಿರ ಸರ್ಕಾರಿ ಆಸ್ಪತ್ರೆಯಲ್ಲಿ ರಕ್ತವನ್ನು ದಾನ ಮಾಡೋ ಜೊತೆಗೆ ಅಲ್ಲಿರ್ತಕ್ಕಂಥ ಒಂದಿಷ್ಟು ಪೇಷಂಟ್ಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ, ಅದರ ಜೊತೆಗೆ ಇನ್ನೊಂದಿಷ್ಟು ಹಳ್ಳಿಗಳಲ್ಲಿ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಶಾಲಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡೋ ಮುಖಾಂತರ ಒಂದು ಸಮಾಜದ ಸೇವೆಗೆ ಕೆಲಸ ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಖುಷಿ ತಂದಿರತಕ್ಕಂಥದ್ದು ಮತ್ತು ಭಾಳ ಸಂತೋಷ. ಯಾಕಂದರೆ ಹುಟ್ಟುಹಬ್ಬ ಅಂತ ಹೇಳಿದ್ರೆ ಸುಮ್ಮನೆ ನಾವು ಏನೋ ಅವತ್ತು ಆಚರಣೆ ಮಾಡಿಕೊಂಡು ಸುಮ್ಮನೆ ಸಂಭ್ರಮ ಮಾಡ್ಕೊಂಡು ಹೋಗೋದಲ್ಲ. ಆದ್ದರಿಂದ ಒಂದಿಷ್ಟು ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡೋದನ್ನು ಆ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು, ಪಾವಗಡದ ಎಲ್ಲ ಸ್ನೇಹಿತರು ನಮ್ಮ ಮಿತ್ರ ಅವರ ನಾಯಕತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ನನ್ನ ದಿನ ಎಲ್ಲ ಇವತ್ತು ಇಲ್ಲೇ ಕಳೀತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮ ಸ್ನೇಹಿತರು ಕೂಡ ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಘಟನೆ ಮಾಡುವಂಥ ಕೆಲಸ ಮಾಡ್ತೀವಿ. ಹೀಗೆ ಸಮಾಜ ಸೇವೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸಲಿಕ್ಕೆ ಪರಿವರ್ತನಾ ಸಂಘದಿಂದ ಇವತ್ತು ನಮ್ಮ ಗುರುಗಳಾದಂಥ ನಮ್ಮ ಹರಿರಾಮ್ ಸರ್ ಅವರ ಹುಟ್ಟುಹಬ್ಬನ ಪರ್ಟಿಕ್ಯುಲರ್ ಆಗಿ ನಾವು ಪಾವಗಡದಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಪಾವಗಡ ಅನ್ನೋದು ಬೆಂಗಳೂರಿಗೆ ತುಂಬ ಹತ್ತಿರದಲ್ಲೇ ಇರೋದು 100 ಕಿಲೋಮೀಟರ್ ಇದೆ ಅಷ್ಟೇ. ಆದರೆ 200-150 ಕಿಲೋಮೀಟರ್ ಇದೆ. ಆದರೆ ಅಭಿವೃದ್ಧಿ ಅಂತ ಬಂದಾಗ ನಾನು ನೋಡಿದ ಮಟ್ಟಿಗೆ ಇನ್ನೂ ದೊಡ್ಡ ಮಟ್ಟದ ಅಭಿವೃದ್ಧಿ ಆಗಬೇಕಾಗಿತ್ತು. ಭಾಳ ಹಿಂದುಳಿದಿರೋಂಥ ತಾಲೂಕು ಪಾವಗಡ. ಸೊ ಹಾಗಾಗಿ ನಮ್ಮ ಪರ್ಟಿಕ್ಯುಲರ್ ನಮ್ಮ ಭಾರತೀಯ ಪರಿವರ್ತನಾ ಸಂಘದಿಂದ ಪಾವಗಡವನ್ನು ನಾವು ಚೂಸ್ ಮಾಡಿಕೊಂಡು ಇಲ್ಲಿ ಒಂದಷ್ಟು ಸಮಾಜ ಸೇವೆ ಕೆಲಸಗಳನ್ನ ನಮ್ಮ ಭಾರತೀಯ ಪರಿವರ್ತನಾ ಸಂಘದಿಂದ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಇದನ್ನು ಶುರು ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಸಾರ್ ಹುಟ್ಟುಹಬ್ಬದ ದಿನವೇ ಇವತ್ತು ರಕ್ತ ಶಿಬಿರ ಏರ್ಪಡಿಸಿದ್ದೀವಿ. ಒಂದಷ್ಟು ಶಾಲಾ ಮಕ್ಕಳಿಗೆ ಪುಸ್ತಕಗಳು ಮತ್ತು ಬ್ಯಾಗ್ಗಳು ಕೊಡೋದಕ್ಕೆ ಡಿಸೈಡ್ ಮಾಡಿದ್ದೀವಿ, ಅಂದರೆ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಈ ಸಮಾಜ ಸೇವೆ ಪ್ರತಿ ವರ್ಷ ಕಂಟಿನ್ಯೂ ಆಗುತ್ತೆ. ಜೊತೆಗೆ 2 ತಿಂಗಳಿಗೊಂದ್ಸರಿ, 3 ತಿಂಗಳಿಗೊಂದ್ಸರಿ, ಪ್ರತಿ ತಿಂಗಳು
ಒಂದಷ್ಟು ಕ್ಯಾಂಪ್ಗಳನ್ನ ಕೂಡ ಆಯೋಜನೆ ಮಾಡಿ ಎಜುಕೇಟ್ ಮಾಡೋದು ಕೆಲಸ ಮಾಡ್ತೀವಿ. ಜೊತೆಯಾಗಿ ಎಲ್ಲ ಪರ್ಟಿಕ್ಯುಲರ್ ಒಂದು ಸಮುದಾಯ ಎಲ್ಲ ಸಮುದಾಯದವ್ರಿಗೂ ಕೂಡ ನಮ್ಮ ಭಾರತೀಯ ಪರಿವರ್ತನಾ ಸಂಘದಿಂದ ನಮ್ಮ ಕೈಲಾದಷ್ಟು ಸೇವೆನ ಮಾಡ್ತೀವಿ, ಸಮಾಜ ಸೇವೆನ ಮಾಡ್ತೀವಿ. ಸೊ ಇನ್ನೂ ಪ್ರತಿ ವರ್ಷ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ನಿಮ್ಮೆಲ್ಲರೂ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಇದ್ದರೆ ಮಾತ್ರ ಇವತ್ತು ನಾವು ಏನಂತ ಕಾರ್ಯಕ್ರಮ. ಸೊ ಪ್ರತಿ ಸಲವೂ ಕೂಡ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿಗೆ ಕೊಡ್ತಾ ಇರಿ. ಖಂಡಿತವಾಗೂ ಇನ್ನೂ ದೊಡ್ಡ ಮಟ್ಟಕ್ಕೆ ಭಾರತೀಯ ಪರಿವರ್ತನಾ ಸಂಘ ಇನ್ನೂ ದೊಡ್ಡ ಮಟ್ಟಕ್ಕೆ ಪಾಲ್ಗೊಂಡಷ್ಟು Hariram.